So let's seek now blessings from the Almighty with the prayer. I invite Miss Rakshita and Akshita for the prayer. ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲನೂ ಹೇ ಶಾರದೆ. Leadership of Mr. Ashok Kumar Shetty, who is also himself an engineer, Aspen SEZ, as well as the president of Udupi Gramina Bantara Sangha. ಭಾಳ ಸಂತೋಷ ಆಗ್ತದೆ. ನಾವು ಅಕ್ಟೋಬರ್ 13ನೇ ತಾರೀಕು 2021ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿ ಅವರು ಬಂದು ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘದ ಕನ್ವೆನ್ಷನ್ ಸೆಂಟರ್ ಹಾಗೂ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಉದ್ಘಾಟನೆ ಮಾಡಿ, ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಲ್ಲಿ ಮುಖ್ಯಮಂತ್ರಿಯವರು ಸ್ಥಳೀಯ ಕೈಗಾರಿಕೋದ್ಯಮಿಗಳೊಡನೆ ಚಾಯ್ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 3/4 ಗಂಟೆ ಇಲ್ಲಿಯ ಉದ್ಯಮಿಗಳೊಡನೆ ಚರ್ಚೆ ಮಾಡಿದರು. ಆನಂತರ ನಿರಂತರ ನಮ್ಮ ಕಾರ್ಯಕ್ರಮ ಡಿಸೆಂಬರ್ 21ರಿಂದ ಇಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಭಾಳ ಸಂತಸ ತಂದಿದೆ. ಯಾಕೆಂದರೆ ನಾವು ಒಂದು ನಿಸ್ವಾರ್ಥ ಪ್ರಾಮಾಣಿಕತೆಯಿಂದ ಇಲ್ಲಿಯ ಸ್ಥಳೀಯ 5 ಪಂಚಾಯತ್ ಏರಿಯಾದವರಿಗೆ, ಅಲೆಯೂರು, ಬೆಳ್ಳೆ, ಮಣಿಪುರ, ಪಳ್ಳಿ ಹಾಗೂ ಆಸುಪಾಸಿನ ಶಿರ್ವ ಗ್ರಾಮ ಪಂಚಾಯತ್ನವರಿಗೆ ಇಲ್ಲಿಯ ರೂರಲ್ ಕಮ್ಯುನಿಟಿಗೆ ಸಹಾಯ ಆಗಬೇಕು. ಎಂಪವರ್ಮೆಂಟ್ ಆಫ್ ರೂರಲ್ ವುಮೆನ್, ರೂರಲ್ ಯೂತ್, ಸ್ಟೂಡೆಂಟ್ಸ್ ಮತ್ತು ಫಾರ್ಮರ್ಸ್ ಅವರ ಒಂದು ಜೀವನ ಶೈಲಿ ಇಂಪ್ರೂವ್ ಆಗಬೇಕು, ಸ್ವ ಉದ್ಯೋಗ ಮಾಡಬೇಕು ಹಾಗೂ ಉದ್ಯೋಗನೂ ಇಲ್ಲಿಯ ಯುವಕರಿಗೆ ಸಿಗಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿಸಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ. ಕಳೆದ 5 ತಿಂಗಳಲ್ಲಿ ನಾವು 8 ಕಾರ್ಯಕ್ರಮಗಳು, ಅಂದರೆ 2 ದಿವಸದ 8 ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಸುಮಾರು 846 ವಿದ್ಯಾರ್ಥಿಗಳಿಗೆ, ಇವತ್ತು ನೀವು ಬಂದಿರುವ ಪಾರ್ಟಿಸಿಪೆಂಟ್ಸನ್ನು ಸೇರಿಬಿಟ್ಟು 846 ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಕಾರ್ಯಕ್ರಮ ಅವರ ಉದ್ಯೋಗಶೀಲತಾ ಅಂದರೆ ಸ್ವ ಉದ್ಯೋಗ ಮಾಡಬೇಕು ಮತ್ತು ಅವರು ಉದ್ಯೋಗಕ್ಕೆ ಹೋಗೋದಾದರೆ ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡ್ಬೋದು, ಯಾವ ಥರ ಅವರ ಲೀಡರ್ಶಿಪ್ ಇಂಪ್ರೂವ್ ಮಾಡ್ಬೋದು, ಹೇಗೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಬೋದು, ಹಾಗೂ ಸರ್ಕಾರದಿಂದ ಯಾವುದೆಲ್ಲ ಇನ್ಸೆಂಟಿವ್ಸ್ ಸಿಗ್ತದೆ ಎಂಬ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟು ನಿಮಗೆ ಸ್ವಲ್ಪ ಆದರೂ ಒಂದು ಸ್ವ ಉದ್ಯೋಗ ಮಾಡಲು ಪ್ರೇರಣೆ ಸಿಗುವಂತೆ ಖಂಡಿತ ನಾವು ಈ ಒಂದು ಸಂಸ್ಥೆಯಿಂದ ಮಾಡಿರ್ಬೋದೆಂಬ ನಂಬಿಕೆ, ವಿಶ್ವಾಸ ಇಟ್ಕೊಂಡಿದ್ದೇವೆ. ಅದೇ ಥರ ನಾವು 2 ಕಾರ್ಯಕ್ರಮ ಅಲೆಯೂರು, ಮಣಿಪುರ, ಬೆಳ್ಳೆ ಮತ್ತು ಪಳ್ಳಿ ಗ್ರಾಮ ಪಂಚಾಯತಿನ ಮಹಿಳೆಯರಿಗೆ ನಾವು ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್ಗೆ ಇಲ್ಲಿ ಕಾರ್ಯಕ್ರಮ ಇಟ್ಟು 1 ದಿನದ ಕಾರ್ಯಕ್ರಮ ಇಟ್ಟು ನಾವು ಅವರಿಗೂ ಸ್ವ ಉದ್ಯೋಗ ಮಾಡಲು ಪ್ರೇರಣೆ ಸಿಗುವಂತೆ ನಾವು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೆವು. ಈ ನಂತರದ ದಿನದಲ್ಲಿ ನಾವು ಕಂಪ್ಯೂಟರ್ ಲ್ಯಾಬ್ ಮಾಡಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡಿದ್ದೆವು. ಅದನ್ನು ನಮ್ಮ ಊರಿನವರೇ ಮುಂಬೈಗೆ ಹೋಗಿ ಒಂದು ಯಶಸ್ವಿ ಉದ್ದಿಮೆದಾರರಾಗಿರುವ ಶ್ರೀಯುತ ಆನಂದ್ ಶೆಟ್ಟಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ನವರು ನಮಗೆ 15 ಲಕ್ಷ ಕೊಟ್ಟು ಇಲ್ಲಿ ಕಂಪ್ಯೂಟರ್ ಲ್ಯಾಬನ್ನು ನಾವು ಮಾಡಿದೆವು. ಇದಕ್ಕೆ 20 ಕ್ಯಾಂಡಿಡೇಟ್ಗಳಿಗೆ 1 ಬ್ಯಾಚಿನಂತೆ ಇವಾಗ ಪ್ರಥಮ ಬ್ಯಾಚ್ ಆಲ್ರೆಡಿ ಮೊನ್ನೆ ಕಂಪ್ಲೀಟ್ ಆಗಿದೆ. ನಾವು ಉಡುಪಿಯ ಒಂದು ಪ್ರಸಿದ್ಧ ಒಂದು ಕಂಪ್ಯೂಟರ್ ಎಜುಕೇಷನ್ ಆರ್ಗನೈಸೇಷನ್ ಅಂದರೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಷನ್ ಅಂತ ಸಂಸ್ಥೆಯೊಡನೆ MOUಗೆ ಸೈನ್ ಮಾಡಿ ಅವರ ಸ್ಟಾಫ್ ಇಲ್ಲಿ ಬಂದು ಕಂಪ್ಯೂಟರ್ ಲರ್ನಿಂಗ್ ಕೋರ್ಸನ್ನು ನಡೆಸ್ತಾ ಇದ್ದಾರೆ. ಸೊ 20 ಜನರಿಗೆ ಕೊಟ್ಟಿದ್ದೇವೆ. ಈಗಾಗಲೇ 92 ಜನ ಕ್ಯಾಂಡಿಡೇಟ್ಸ್ ನಮಗೆ ರಿಜಿಸ್ಟರ್ ಮಾಡಿದ್ದಾರೆ. ಹಂತವಾಗಿ ನಾವು ಕಂಟಿನ್ಯೂಸ್ ಇವಾಗ 2ನೇ ಬ್ಯಾಚಿನ ಇದು ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ನಡೆಯುತ್ತಾ ಉಂಟು. ನಾವು
ಇದಕ್ಕೆ ನಂತರ ನಾವು ನಮ್ಮ ಮುಂದಿನ ಅನೇಕ ಯೋಜನೆ ಇಲ್ಲಿಯ ಮಹಿಳೆಯರ ಯುವಕರ ಮತ್ತು ರೈತರ ಸಬಲೀಕರಣ ಮಾಡುವ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಹುಟ್ಟಿ ಹಾಕಿಕೊಂಡು ಅನೇಕ ರಿಸೋರ್ಸ್ ಪರ್ಸನ್ಗಳನ್ನು ಮಣಿಪಾಲ, ಮಾಯೆ ಮತ್ತು ನಿಟ್ಟೆ ಯೂನಿವರ್ಸಿಟಿಯಿಂದ ನಾವು ರಿಸೋರ್ಸ್ ಪರ್ಸನ್, ಹಾಗೆ ಗೌರ್ಮೆಂಟಿನಿಂದಲೂ DIC, ಲೀಡ್ ಬ್ಯಾಂಕ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೂಟ್ ಶೇರ್ ಮುಂತಾದ ಕಡೆಯಿಂದ ನಮಗೆ ರಿಸೋರ್ಸ್ ಪರ್ಸನ್ ಆಗಿ ಬರ್ತಾರೆ. ನಾವು ಇಬ್ಬರು ಪ್ರೋಗ್ರಾಮ್ ಡೈರೆಕ್ಟ್ರನ್ನಾಗಿ ಇಲ್ಲಿ ನಾವು ಕನ್ಸಿಡರ್ ಮಾಡಿ ನಾಮಿನೇಟ್ ಮಾಡಿದ್ದೇವೆ. ಅದಕ್ಕೆ ನಮಗೆ ನಿಟ್ಟೆ ಯೂನಿವರ್ಸಿಟಿ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಹಾಗೂ ವಿಶಾಲ್ ಹೆಗ್ಡೆ ಅವರ ಸಂಪೂರ್ಣ ಸಹಕಾರ, ನಮ್ಮ ಈ ಸಂಸ್ಥೆಗೂ ಅವರು ನಮಗೆ ಸಹಾಯಧನ ನೀಡಿರ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಿಗೆ. If Mr. Yogesh Hegde forward to welcome Mr. I request Pal Shetty to welcome Mr. Padmanabh Hegde. So kind welcome once again to all the guests on the dais, and as well as I truly thank all our students to be so patient and so energetic throughout our program for the last 2 days. So how the program went on, students? It was good? So how is the Josh? Very nice. That's really nice to hear from all of you. So just a small highlight, I was Mr. Shetty, Ashok Kumar Shetty, he already explained quite a lot of things during his welcome speech, but a few objectives that we formed during the conception of this training program. When Bandara Sangha, with the leadership of Mr. Ashok Kumar Shetty, they approached the entire resource team of NITTE as well as Manipal University. We were quite blank, but we thought that since this is a program which is for the people, which is for the public, so we should do something different. And in fact, it was our pleasure also to get involved with such a nice, program meant for people, especially the rural people of this region. So here main few things that we have we focused basically. One is the objectivity, then the diversity. The objectivity is to develop entrepreneurship spirit in each one of our candidates, that's our students. We want to grow more and more people coming up with their own ideas, their own business in the future. That was our objectivity. The second one, the diversity, is something that we wanted to bring in this kind of a program. We just never wanted to give a program which was, just in general, but we wanted to make it unique. So the major aspects that we focused in terms of women, we focused in terms of students, as well as the participants and the resource people as well. So different universities, different background resource people, we combined all these, the diversity program, and then we planned for such a program. And the topic as well, motivational topic, communication topic, then contemporary business problem related to that topic, government facilities, that topic, because many of you as well as us, we are not aware of what is the facility government are giving, isn't it? So today you had a very good talk from the DIC head, talking about all those facilities given by the government as well. So these were the diversity that we wanted to bring in and give you all a package and make it a unique program. Then the quality, basically we focused on academics from popular universities around this region as well as with various background. So apart from that, recently we also introduced computer training, short term as well as long term course, which is again head by MICE institution, one of the reputed institution of this region. So far, as I said, total skill development program participants so far 846 in numbers that we have done. So out of that long-term training participant, that is IT program, that is the 20 that is short-term. It's a long-term program, right? So long-term program, 20 people are today, they are going to acquire their certificate as well. So already 92 people are registered for our IT program as well in this institution for the future programs. I request all come and join here for the lighting the lamp.
UAE, Dubai. In his early career itself, he achieved a lot of things, which includes he served as design manager for Auma India Private Limited. He also served as sales and marketing manager for Petrogulf, Qatar. And since 2008 till date, he is heading in Auma Middle East as managing director, leading Middle East and African region, about 500 countries in total he is heading. So such a wonderful person, Mr. Naveen G. Shetty, as Mr. Ashok Kumar Shetty has already informed that the kind contribution that he has done for the development of this center. So Auma is a German MNC, world leader in manufacturing of electric actuators for automation of industrial valves. So I'll be showing a small video. Es muss sich entwickeln. Die Zuverlässigkeit ist Reliability is a key issue for Alma. The focus on reliability is not merely limited to perfect function and a long product service life, but extends to Alma as an organization. Zuverlässigkeit der Alma als Organisation, der sich mit For Alma, as manufacturer of electric actuators in automation technology, customer support is a key focus. Our sales staff are all engineers with good technical knowledge. Mr. Yogesh Hegde, Mr. Mahesh Hegde, ಅಶೋಕ್ ಕುಮಾರ್ ಶೆಟ್ಟಿ ಮತ್ತು ನಮ್ಮ ಸಕರಾಮ್ ಶೆಟ್ಟಿ ಅವರೇ, ಗೋಪಾಲ್ ಶೆಟ್ಟಿ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ನೆಚ್ಚಿನ ವಿದ್ಯಾರ್ಥಿ ಬಾಂಧವರೇ, ನನಗೆ ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಆಲ್ಮೋಸ್ಟ್ 20 ವರ್ಷ ನಾನು ಆಚೆ ಹೊರ ದೇಶದಲ್ಲಿದ್ದೆ. ಹಾಗಾಗಿ ಇದೊಂದು ಆಪರ್ಚುನಿಟಿ ನನಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ. ಆದಷ್ಟು ಟ್ರೈ ಮಾಡ್ತೇನೆ. ಮಧ್ಯೆ ಇಂಗ್ಲೀಷಲ್ಲಿ ಬರ್ತದೆ, ಆದರೂ ಕೂಡ ಕನ್ನಡದಲ್ಲಿ ಟ್ರೈ ಮಾಡ್ತೇನೆ. ಅಶೋಕ್ ಶೆಟ್ಟರು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಬಹಳಷ್ಟು ಹೇಳಿದರು. ಆದರೆ ನನ್ನ ಭಾವನೆ ಏನಂದರೆ, ಒಂದು ಕಾರ್ಯ ಅಥವಾ ಇಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ನಿರ್ಮಾಣ ಮಾಡೋದಕ್ಕಾಗಿ ನನ್ನ ಒಂದು ಕಿಂಚಿತ್ತು ಕಾಣಿಕೆ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಈಗ ನೋಡಿದರೆ ಈ ಲೀಡರ್ಶಿಪ್ಸ್, ರಿಸೋರ್ಸಸ್ ಪ್ರೋಗ್ರಾಮ್ಸ್ ಇಲ್ಲಿ ಬರುವಂಥ ಗಣ್ಯರನ್ನಲ್ಲಿ ನೋಡಿದರೆ ಅವರೆಲ್ಲ ಇದು ಸಾಧಾರಣ ಮಟ್ಟಿಗೆ ಆಗುವಂಥ ಕೆಲಸ ಅಲ್ಲ. ಇದು ಲೀಡರ್ಶಿಪ್ಸ್ ಬೇಕು. ಇದನ್ನು ಅಶೋಕ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಇಲ್ಲಿ ಸಾಕ್ಷಾತ್ ಇಲ್ಲಿ ನೋಡಿಯೇ ನನಗೆ ಗೊತ್ತಾಗ್ತಾ ಇದೆ. ಹಾಗೆ ಸುಮಾರು 2 ವರ್ಷ ಹಿಂದೆ ನಮ್ಮ ಸಕರಾಮ್ ಶೆಟ್ರು ಮನೆಯಲ್ಲಿ ಹೀಗೆ ಒಂದು ಮೀಟಿಂಗ್ ಇತ್ತು. ಹಾಗಾಗಿ ನಾನು ಜಸ್ಟ್ ಹೀಗೆ ಒಂದು ಪ್ರಸ್ತಾವ ಮಾಡಿದೆ. ನಮ್ಮಲ್ಲಿ ಇಲ್ಲಿ ಪರ್ಟಿಕ್ಯುಲರ್ಲಿ ಗ್ರಾಮೀಣ ರೀಜನಲ್ಲಿ ಈ ತುಂಬ ನಮ್ಮ ದೇವರ ಕೆಲಸ ಮಾಡ್ತೇವೆ ನಾವು. ತುಂಬ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಸೊ ಅದಕ್ಕೆ ತುಂಬ ಜನ ದಾನಿಗಳು ಇರ್ತಾರೆ. ಆದರೆ ಯಾವ ಒಂದು ಸಂಸ್ಥೆಯಲ್ಲೂ, ನಮ್ಮ ಇದರಲ್ಲೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಎನ್ಕರೇಜ್ಮೆಂಟ್ ಕೊಡುವಂಥ ಒಂದು ಪ್ರೋಗ್ರಾಮ್ ನಾನು ಎಲ್ಲೂ ನೋಡಲಿಲ್ಲ. ಸೊ ಅದಕ್ಕೆ ನನ್ನ ಮೈಂಡಲ್ಲಿ ಇತ್ತು. ಸೊ ಇದು ನಾನು ಇಲ್ಲೇ ಹುಟ್ಟಿದವ. ಅಫ್ಕೋರ್ಸ್ ನನ್ನ ಎಜುಕೇಷನ್ ಎಲ್ಲ ಬ್ಯಾಂಗ್ಳೂರು ಸೈಡೆಲ್ಲ ಆಯಿತು. ಸೊ ಇದೇ ಊರಲ್ಲಿ ಒಂದು ಚಾನ್ಸ್ ಸಿಕ್ಕಾಗ ಅಲ್ಲಿ ಒಂದು ಪ್ರಸ್ತಾವ ಕೊಟ್ಟೆ. ನಾವು ಹೇಗೆ ಇದರ ಒಟ್ಟಿಗೆ ನಮ್ಮ ಇಲ್ಲಿ ಕಮ್ಯುನಿಟಿ ಹಾಲ್ ಇದೆ, ಅದರ ಒಟ್ಟಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಯಾಕೆ ಮಾಡಬಾರ್ದು ಅಂತ. ಸೊ ನಮ್ಮ ಅಶೋಕ್ ಶೆಟ್ಟರು ಇದ್ದರು, ಸಕರಾಮ್ ಶೆಟ್ಟರು ಇದ್ದರು, ನಮ್ಮ ಕಾರ್ಯದರ್ಶಿ ಕಾರ್ತಿಕ್ ಶೆಟ್ಟಿ ಅವರು ಇದ್ದರು. ಸೊ ಅವ್ರಿಗೆಲ್ಲ ಇದು ಮಾಡ್ಬೋದು ಅಂತ ಇದು ಬಂತು ಅಷ್ಟೇ. ಆ ಪ್ರಸ್ತಾವವನ್ನು ಕೊಟ್ಟಿದ್ದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗಿ ಲಾಸ್ಟ್ ಇಯರ್ ಐ ಥಿಂಕ್ ಅಕ್ಟೋಬರಲ್ಲಿ ಉದ್ಘಾಟನೆ ಮಾಡಿದರು. ಸೊ ಹಾಗಾಗಿ ನನ್ನ ಈ ಹೆಲ್ಪ್ ಏನಿದೆ ಅದು ತುಂಬ ಚಿಕ್ಕ ಅಂತ ಹೇಳ್ಬೋದು. ಸೊ ಅದನ್ನು ಮುಂದೆ ತೆಗೆದುಕೊಂಡು ಹೋಗಿ
ಇಲ್ಲಿಯವರೆಗೆ ಬೆಳೆಸಿದ್ದೀರಿ. ಹಾಗಾಗಿ ನನ್ನ ಪರವಾಗಿ ವಂದನೆ ನಿಮಗೆ, ಅಭಿನಂದನೆಗಳು. ನಮ್ಮ ಈಗ ಪರ್ಟಿಕ್ಯುಲರ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಾನು ನೋಡಿದ ಹಾಗೆ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಆದರೆ ಅವರಿಗೆ ಕೆಲವು ಟೈಮಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಾವು ತುಂಬ ಜನ ನಮ್ಮ ಏರಿಯಾದಲ್ಲಿ ನಾನು ನೋಡಿದ್ದೇನೆ. ಇಟ್ ಮೇ ಬಿ ಜಸ್ಟ್ ಎನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರಿಗೆ ತುಂಬ ಅರಿವು ಇರ್ತದೆ, ಎಲ್ಲ ವಿಷಯ ಗೊತ್ತಿರ್ತದೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ಇದು ಸ್ವಾಭಾವಿಕವಾಗಿ ಇಂಡಿಯಾದಲ್ಲಿ ನಮಗೆ ಸ್ವಲ್ಪ ಶೈ ಕ್ಯಾರೆಕ್ಟರ್ ನಾವೆಲ್ಲ. ಅದು ನಮ್ಮ ಬ್ರಿಟಿಷರು ಪಾಸಿಬಲಿ ದೇ ಹ್ಯಾವ್ ಗಿವನ್ ಅಸ್ ದಟ್ ಗಿಫ್ಟ್. ಸೊ ಹಾಗಾಗಿ ನಾವು ಮುಂದೆ ಬರಲಿಕ್ಕೆ ಭಾರಿ ಲೀಡರ್ಶಿಪ್ ಇದು ತೋರಿಸ್ಲಿಕ್ಕೆ ಕಂಪೇರ್ ಟು ದಿ ಇಂಟರ್ನ್ಯಾಷನಲ್ ಇದರಲ್ಲಿ ತುಂಬ ಇದು. ಸೊ ಅಂತಿಚ್ಚಿನ ಇದರಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಒಂದು ತುಂಬ ಅಗತ್ಯ. ಸಿಟಿಯಲ್ಲಿ ಇರೋರಿಗೆ ತುಂಬ ಎಕ್ಸ್ಪೋಜರ್ ಸಿಗ್ತದೆ, ಅವರಿಗೆ ರಿಸೋರ್ಸಸ್ ಇರ್ತದೆ. ಬಟ್ ಗ್ರಾಮೀಣ ಜನರಿಗೆ ಹೂ ಆರ್ ಬೆಟರ್ ದ್ಯಾನ್ ಇನ್ ಮೈ ಒಪಿನಿಯನ್ ಸಿಟಿ ಸ್ಟೂಡೆಂಟ್ಸ್, ಅವರಿಗೆ ಈ ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ತುಂಬ ಒಂದು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಅವರು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಒಂದು ಕ್ರಿಯೇಟ್ ಮಾಡಿ. ಸೊ ಯಾಕೆಂತ ಹೇಳಿದರೆ ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದರೆ ಈಗ ಇಂಡಿಯಾದಲ್ಲಿ 65% ಆಫ್ ದಿ ಪಾಪ್ಯುಲೇಷನ್ ಈಸ್ ಬಿಲೋ 35 ಇಯರ್ಸ್. ಹಾಗಾಗಿ ಮುಂದೆ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಮುಂದೆ ಬಂದು ಇದು ಇಂಟರ್ನ್ಯಾಷನಲ್ ಇದರಲ್ಲಿ ತುಂಬ ಜನ ಬೇಕಾಗ್ತಾರೆ. ಯಾಕಂತೇಳಿದ್ರೆ ಬೇರೆ ದೇಶದಲ್ಲೆಲ್ಲ ಪಾಪ್ಯುಲೇಷನ್ ಈಸ್ ಗೆಟಿಂಗ್ ಓಲ್ಡರ್. ಹಾಗಾಗಿ ನಮ್ಮ ನೆಕ್ಸ್ಟ್ another 25 to 30, 50 years is for Asia. So which means this area is going to develop into a big economic zone in terms of GDP growth as well. So ಇವತ್ತಿನ ಪ್ರಕಾರ ಇದೇ GDP growth ಭಾರತ ಕಂಡ್ರೆ by 2050 we will be the second largest economy in the world. So China will be the first one, second will be India. It will touch about 40 trillion by PPP model, purchasing parity ಮೇಲೆ ಹೋದರೆ. ಸೊ ಹಾಗಾಗಿ ನಿಮ್ಮ ಇಲ್ಲಿರುವ ಯುವತಿಯರಿಗೆ ತುಂಬ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ. ಸೊ ಬೈ 2025 ಇಂಡಿಯಾ ವಿಲ್ ಬಿಕಮ್ 5 trillion economy. By 2030 it will become 8 trillion. ಸೊ ಇದನ್ನು ನೋಡಿದರೆ ತುಂಬ ಅವಕಾಶಗಳು ಕ್ರಿಯೇಟ್ ಆಗ್ತದೆ. ಆದರೆ ಅದೇ ರೀತಿಯಲ್ಲಿ ಸ್ಕಿಲ್ ಕೂಡ ಡೆವಲಪ್ ಆಗಬೇಕು. ಸೊ ಆಪರ್ಚುನಿಟೀಸ್ ಇದ್ದರೆ ಇಲ್ಲಿ ಕೆಲವು ಟೈಮು ನಮ್ಮ ಎಜುಕೇಷನ್ ಸಿಸ್ಟಮ್ ಕೂಡ ಸ್ವಲ್ಪ ಚೇಂಜಸ್ ಬರಬೇಕು. ನೀವು ನಮ್ಮ ಎಜುಕೇಷನ್ ಸಿಸ್ಟಮ್ ಬ್ರಿಟಿಷರಿಂದ ಬಂದಿದ್ದು. British curriculum is more based on, let's say, academic oriented. ಹೀಗಿರುವ ಬೇರೆ ದೇಶದಲ್ಲಿರುವ ಎಜುಕೇಷನ್ ಸಿಸ್ಟಮ್ ನೋಡಿದರೆ ನೀವು ಮೋರ್ ಆಫ್ ಅಪ್ಲಿಕೇಶನ್ ಓರಿಯೆಂಟೆಡ್, ಪ್ರಾಕ್ಟಿಕಲ್ ಆ್ಯಂಡ್ ಅಪ್ಲಿಕೇಶನ್ ಓರಿಯೆಂಟೆಡ್. ಸೊ ಇದ್ರದ್ದು ಮಿಕ್ಸ್ಡ್ ಎಜುಕೇಷನ್ ಸಿಸ್ಟಮ್ ತುಂಬ ಅಗತ್ಯ ಇಲ್ಲಿ. ಸೊ ಈಗ ತಾನೇ 2022 ಅಲ್ಲಿ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ನ್ಯೂ ಎಜುಕೇಷನ್ ಸಿಸ್ಟಮನ್ನು ಜಾರಿ ಮಾಡಿದರು. ಸೊ ಅದು ಕೂಡ ತುಂಬ ಸಹಾಯ ಆಗಲಿಕ್ಕಿದೆ ಇನ್ನು ಬರುವ ಪೀಳಿಗೆಯವರೆಗೆ. ಸೊ ಹಾಗಾಗಿ ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ತುಂಬ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಅಗತ್ಯ ಐತೆ. ಬರೀ ಇವಾಗ ನೀವು ಈಗ ಕಾಲೇಜಿನ ಐ ಥಿಂಕ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಲ್ಲ ಇವರೆಲ್ಲ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವು.
ಸೊ ನೀವು ಅಂದ್ಕೊಂಡಿರ್ಬೋದು ನಂದು ಹಬ್ಬ ಮುಗೀತು ಮಾರೆ, ನಂದು ಕಲ್ತಿದ್ದಾಯಿತು, ಡಿಗ್ರಿ ಆಯಿತು ಅಂತ. ನಿಮ್ಮ ರಿಯಲ್ ಚಾಲೆಂಜ್ ಈಗ ಸ್ಟಾರ್ಟ್ ಆಗ್ತದೆ. ದ ಸ್ಟೂಡೆಂಟ್ ಲೈಫ್ ಈಸ್ ದ ಬೆಸ್ಟ್ ಲೈಫ್. ಇವತ್ತಿಗೂ ಕೂಡ ನಾವು ಅದನ್ನು ನೆನಪು ಮಾಡ್ತೇವೆ. ನಾನು ಸ್ಟೂಡೆಂಟ್ ಲೈಫ್ ಬಿಟ್ಟು ಸುಮಾರು ವರ್ಷ ಆಯಿತು, 30 ವರ್ಷ ಮೇಲಾಯಿತು. ಇವತ್ತಿಗೂ ಕೂಡ ನಾವು ಅದನ್ನೇ ಜ್ಞಾಪಕಿಸ್ಕೊಳ್ತೇವೆ. ಸೊ ದ ರಿಯಲ್ ಚಾಲೆಂಜ್ ಸ್ಟಾರ್ಟ್ಸ್ ಫ್ರಮ್ ಯು ನಾವು. ಆ್ಯಂಡ್ ದ ನೆಕ್ಸ್ಟ್ 5 to 10 years, ನಿಮ್ಮ 5 ರಿಂದ 10 ವರ್ಷದ ಕಾಲ ಏನಿದೆ, ಇಟ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟೆಪ್ ವಿಚ್ ವಿಲ್ ಡಿಸೈಡ್ ಯುವರ್ ನೆಕ್ಸ್ಟ್ 30 years. ಸೊ ಹಾಗಾಗಿ ನೀವು ಏನೇ ಮಾಡಿ, ನಿಮ್ಮ ಸ್ವಂತ ಉದ್ಯೋಗನೇ ಆಗಲಿ ಅಥವಾ ನೀವು ಒಂದು ಕೆಲಸವನ್ನು ಮಾಡೋದು, ಯಾವುದೇ ಒಂದು ಉದ್ಯೋಗ ಅಥವಾ ಒಂದು ಆಯ್ಕೆ ಮಾಡಿದರೂ ಕೂಡ ಕೆಲವೊಂದು ರಿಕ್ವೈರ್ಮೆಂಟ್ಸ್, ಕೆಲವೊಂದು ಬೇಸಿಕ್ ನೆಸೆಸಿಟೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಫಾಲೋ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಕೂಡ ನಿಮ್ಮ ಥರನೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಲಿತು ಇಂಜಿನಿಯರಿಂಗ್ ಮಾಡಿ ನಿಮ್ಮ ಥರನೇ ಒಂದು ಸಾಧಾರಣ ಸುಮಾರು ತಿಂಗಳು ಕೆಲಸ ಇಲ್ಲದೆ ತುಂಬ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಕೊನೆಗೆ ನಮ್ಮ ಅಶೋಕ್ ಶೆಟ್ಟರು ಇಲ್ಲೇ ಇದ್ದಾರೆ. ಅವರ ಒಂದು ಸಹಾಯದಿಂದ ಇದೇ ಒಂದು ಕಂಪನಿ ಓಮಾಗೆ ಸೇರಿದೆ, ಟ್ರೈನ್ ಇಂಜಿನಿಯರ್ ಆಗಿ ಸೇರಿ ಅಲ್ಲಿಂದ ಇಲ್ಲಿವರೆಗೆ ಈಗ ಬಂದಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾನೊಂದು 50 ಕಂಟ್ರೀಸ್ನ ಹೆಡ್ ಮಾಡ್ತಾಯಿದ್ದೀನಿ ಈಗ, ಮಿಡ್ಲ್ ಈಸ್ಟ್ ಮತ್ತು ಆಫ್ರಿಕಾ ರೀಜನಲ್ಲಿ. ಇದು ಹೇಗೆ ಆಯಿತು, ಇದು ಕುಂಚತ್ತು ಕೆಲವು ಉದಾಹರಣೆಗಳು, ಮೇ ಬಿ ಸಮಥಿಂಗ್ ವಿಲ್ ಬಿ ಮೋಟಿವೇಶನ್ ಫಾರ್ ಯು ಗೈಸ್. ಇದರಲ್ಲಿ 3 ತುಂಬ ಇಂಪಾರ್ಟೆಂಟ್. ಒಂದು, ನಿಮ್ಮ ಆ್ಯಟಿಟ್ಯೂಡ್. ನಿಮಗೆ ಎಷ್ಟೇ ಸ್ಕಿಲ್ ಇರ್ಬೋದು, ತುಂಬ ಚೆನ್ನಾಗಿ ನೀವು ಮಾರ್ಕ್ಸ್ ತೆಗೆದಿರ್ಬೋದು. ಇವಾಗ ನಿಮ್ಮ ಮಾರ್ಕ್ಸ್ ಓನ್ಲಿ ಎಂಟ್ರಿ ಲೆವೆಲ್ಗೆ ಮಾತ್ರ ಹೆಲ್ಪ್ ಆಗ್ತದೆ. ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಯಾವುದಾದ್ರೂ ವೇಕೆನ್ಸಿ ಬಂದರೆ ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಸೊ ನಾವು ಆವಾಗ ಎಂತ ಮಾಡ್ತೇವೆ, ಸ್ಕ್ರೀನಿಂಗ್ ಮಾಡಬೇಕಲ್ಲ, ಆವಾಗ ಎಂತ ಮಾಡೋದು? ಸೊ ಯು ಗೋ ಬೈ ಯುವರ್ ಅಕಾಡೆಮಿಕ್ ರಿಸಲ್ಟ್ಸ್. ಅದಾದಮೇಲೆ ಒಂದು ಸರ್ತಿ ನೀವು ಒಂದು ಉದ್ಯೋಗ ಅಥವಾ ನೀವು ಸ್ವಂತ ಇದು ಮಾಡಿದರೆ ಆಮೇಲೆ ನಿಮ್ಮ ಮಾರ್ಕ್ಸನ್ನು ಯಾರೂ ಥರ ಕೇಳೋದಿಲ್ಲ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ಪ್ರೋಗ್ರೆಸ್ ಈಸ್ ಡಿಪೆಂಡಿಂಗ್ ಆನ್ ಓನ್ಲಿ ನಿಮ್ಮ ಆ್ಯಟಿಟ್ಯೂಡ್ ಹೇಗಿರ್ತದೆ. ವೆನ್ ಯು ಟಾಕ್ ಅಬೌಟ್ ಆ್ಯಟಿಟ್ಯೂಡ್, ಯು ಹ್ಯಾವ್ ಟು ಬಿ ಆಲ್ವೇಸ್ ವಿತ್ ಎ ಪಾಸಿಟಿವ್ ಎನರ್ಜಿ. ನೆಗೆಟಿವಿಟಿಗೆ ಇಲ್ಲಿ ಆಸ್ಪದನೆ ಇಲ್ಲ. ಎಲ್ಲಿ ಕೂಡ ವರ್ಕ್ ಮಾಡಿ ನಿಮಗೆ ದ ಪಾಸಿಟಿವ್ ಆ್ಯಟಿಟ್ಯೂಡ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸಿಮಿಲರ್ಲಿ ಲರ್ನಿಂಗ್ ಆ್ಯಟಿಟ್ಯೂಡ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ನನ್ನ ಸ್ಟಾರ್ಟಿಂಗ್ ಕೂಡ ಹಾಗೆ ಇತ್ತು. ಸೊ ನನಗೆ ಡಿಸೈನಲ್ಲಿ ಸಿಕ್ಕಿದ್ದರಿಂದ, ಸೊ ಐ ವಾಸ್ ಗಾಟ್ ಎಕ್ಸ್ಪೋಸ್ ಟು ಲೆಟ್ಸ್ ಸೇ ದಿ ಪ್ರೊಡಕ್ಷನ್, ಕ್ವಾಲಿಟಿ ಕಂಟ್ರೋಲ್, ಕಸ್ಟಮರ್ ಸಪೋರ್ಟ್, ಮಾರ್ಕೆಟಿಂಗ್ ಎಲ್ಲ ಸ್ವಂತ ಆಸಕ್ತಿಯಿಂದ ನಾವು ಕಲಿಬೇಕು. ಸೊ ಯಾರೂ ಕೂಡ ನಿಮಗೆ ಹೇಳಿಕೊಡೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ನೀವಾಗೆ ಅದನ್ನು ಆಸಕ್ತಿಯನ್ನು ತೆಗೆದುಕೊಳ್ಳಬೇಕು. ಸೊ ದಟ್ ಲರ್ನಿಂಗ್ ಆ್ಯಟಿಟ್ಯೂಡ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಮೇಲೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಯಾವತ್ತೂ ಇರಲೇಬಾರ್ದು. ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ ತಕ್ಷಣ ನಿಮಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಂತ ಹೇಳಿದರೆ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಯುವರ್ ಫೋಕಸ್ ಟುವರ್ಡ್ಸ್ ವರ್ಕ್. ಸೊ ಇದು ತುಂಬ ಆನ್ ದ ಡಿಸಿಷನ್ ಮೇಕಿಂಗ್. ಸುಮಾರು ಜನ ನಾನು ನೋಡಿದಾಗೆ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಹೆಸಿಟೇಟ್ ಮಾಡ್ತಾರೆ. ಇದನ್ನು ನೀವು ನಿಮ್ಮ ಮೊದಲ ಉದ್ಯೋಗದಿಂದಲೇ ಅಥವಾ ಇನ್ನೇನು ಮಾಡೋದಾದರೂ ಅಲ್ಲಿಂದಲೇ ನೀವು ಅದನ್ನು ಇನಿಷಿಯೇಟಿವ್ ತೊಗೊಳ್ಬೇಕು. ಫಸ್ಟಿಗೆ ಎಲ್ಲ ಡಿಸಿಷನ್ಸು ರಾಂಗ್ ಆಗ್ತದೆ. ಬಟ್ ಇಫ್ ಯು ಸ್ಟಾಪ್ ಟೇಕಿಂಗ್ ಡಿಸಿಷನ್, ಎವ್ರಿ ಡಿಸಿಷನ್ ವಿಲ್ ಗೋ ರಾಂಗ್.
So which means that you have to learn to take decisions. So ಹೋಗ್ತಾ then your every decision will become correct. So ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ you have to take decisions, whether right or wrong. And over a period of time, all your decisions will become right. And that is how you become a leader. ಸೊ ಮೂರನೇದಾಗಿ ಮತ್ತೊಂದು ಕೂಡ ತುಂಬ ಇಂಪಾರ್ಟೆಂಟ್, ವಿಚ್ ಈಸ್ ಯುವರ್ ಸೆಲ್ಫ್ ಇನಿಷಿಯೇಟಿವ್ಸ್. ಸೊ ಮತ್ತು ಸೆಲ್ಫ್ ಮೋಟಿವೇಶನ್. ಸೊ ಸೆಲ್ಫ್ ಇನಿಷಿಯೇಟಿವ್ ಮತ್ತು ಸೆಲ್ಫ್ ಮೋಟಿವೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ವೆನ್ ಯು ಆರ್ ಗ್ರೋಯಿಂಗ್ ಅಪ್ ಇನ್ ಎ ಕಂಪನಿ. ಸೊ ಈ ಇನಿಷಿಯೇಟಿವ್ಸ್ ಅಗೇನ್ ಯಾರು ಕೂಡ ನಿಮ್ಮನ್ನು ಕರೆದು ಇದು ಮಾಡೋದಿಲ್ಲ, ನೀವಾಗೇ ಹೋಗಬೇಕು, ನೀವೇ ಇದು ಮಾಡಬೇಕು, ನೀವೇ ಇನಿಷಿಯೇಟಿವ್ ತಗೊಂಡು ಅದನ್ನು ಮೋರ್ ಆ್ಯಂಡ್ ಮೋರ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಹೋದರೆ ಅದು ನಿಮ್ಮ ನೆಕ್ಸ್ಟ್ ಕೆರಿಯರ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಯು ವಿಲ್ ಬಿ ನೋಟಿಸ್ಡ್ ಇನ್ ದಿ ಆರ್ಗನೈಸೇಷನ್ ವಾಟ್ ಎವರ್ ಯು ಡೂ. ಸೊ ಅದು ತುಂಬ ಇಂಪಾರ್ಟೆಂಟ್. ನಾನು ಸುಮಾರು ಜನ ನೋಡ್ತಾ ಇದ್ದೆ, ಕೆಲವರು ಎವ್ರಿಬಡಿ ವಿಲ್ ಗೆಟ್ ಆಪರ್ಚುನಿಟಿ ಇನ್ ಲೈಫ್. ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ವಿಲ್ ಗೆಟ್ ಆಪರ್ಚುನಿಟಿ. ಸೊ ಇಟ್ ವಿಲ್ ಬಿ ಜಸ್ಟ್ ಪಾಸಿಂಗ್ ಬೈ ಯು ಆಪರ್ಚುನಿಟೀಸ್. ಕೆಲವರೆಲ್ಲ ಏನು ಮಾಡ್ತಾರೆ, ಅದನ್ನು ಗ್ರ್ಯಾಬ್ ಮಾಡಿ ತೊಗೊಳ್ತಾರೆ, ದೆನ್ ದೇ ಗೋ ಫಾರ್ವರ್ಡ್. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ, ಅವನು ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವನು ಮೊನ್ನೆ ನನ್ನ ಇಲ್ಲಿ ಹಳ್ಳಿಯಲ್ಲಿ ಇಲ್ಲಿ ಒಂದು ಇದ್ದ ಮಾರ್ರೆ, ಈಗ ದೊಡ್ಡ ಜನ ಆಗಿದ್ದಾನೆ ಅಂತ. ಸೊ ಹಾಗಾಗಿ ಎಂತ ಅಂದರೆ ನಾನೀಗ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಈ ಥರ ಇರ್ತಾರೆ, ಅವ್ರ ಮುಂದೆನೂ ಆಪರ್ಚುನಿಟೀಸ್ ಹೋಗ್ತಾ ಇರ್ತದೆ, ಬಟ್ ಅವರು ಬೇರೆಯವ್ರನ್ನ ಟೀಕೆ ಮಾಡೋದ್ರಲ್ಲಿ ಅವರು ಎಲ್ಲ ಎನರ್ಜಿನೂ ಇದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಆಪರ್ಚುನಿಟೀಸ್ ಪ್ರತಿಯೊಬ್ಬರಿಗೂ ಸಿಗ್ತಾ ಇರ್ತದೆ. ಯು ಹ್ಯಾವ್ ಟು ಟೇಕ್ ದೋಸ್ ಆಪರ್ಚುನಿಟೀಸ್. ನನಗೆ ಈ ಒಂದು ಅವಕಾಶ ಇಲ್ಲಿ ಬಂದು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಟು ದಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. Pramila yes. Vinaya, Radha Krishna, Priya, Srimati. Other students can collect it from the office anytime it's. I think today, to settle well in life and compete in the world, the essential requirements are the leadership, communication skills, maybe the written communication or oral communication, professionalism and work ethics. Any profession we work, the professionalism and the perfection and the work ethics are very important. Maybe a housewife working in a house, professionalism is very essentially required. A person working in a hotel industry or a small shopkeeper, there also professionalism is very essential. Leadership is required, as told by Naveen Kumar Shetty, to come up
and lead any particular team, leadership is very important. Unless we have the full knowledge of any particular work, we can't lead. So therefore, the leadership is very essential. Some of you will be getting the certificate, 5 or 6 people here. Rest, all the certificates we will be sending to your college. Please collect it from your respected teachers. Mohammad Shahad, Nidhi Salyan, right? Yeah. Mohammad Shahad. Anvit Shetty. You all will be getting the certificate, but only few we are distributing here. Anusha. Anusha. ಆಗಲೂ ನನಗೆ ಬಿಸ್ನೆಸ್ ಮಾಡಬೇಕಂತ ಭಾರಿ ಇಂಟ್ರೆಸ್ಟ್. ಈಗ ಇಲ್ಲಿ 2 ಗ್ರೂಪ್ ಇರ್ಬೋದು. ಒಂದು ಜಾಬ್, ಒಂದು ಬಿಸ್ನೆಸ್, ಇದು ಹೈಯರ್ ಎಜುಕೇಷನ್. ಜಾಬಿನಲ್ಲಿ ಸಹ ತುಂಬ ಉಂಟು, ಗೌರ್ಮೆಂಟ್ ಜಾಬ್ ಏನು ಮಾಡೋರು ಇದ್ದಾರೆ. ಮತ್ತು ಕೆಲವರು ಬಿಸ್ನೆಸ್ಗೆ ಇಂಟ್ರೆಸ್ಟ್ ಇರ್ಬೋದು. ನಮ್ಮದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಹೇಳೋದು, ನಾನು 2 ಕಾಂಬೋ, ಜಾಬು ಸಹ ಮಾಡಿದ್ದೇನೆ, ಬಿಸ್ನೆಸ್ಸು ಮಾಡಿದ್ದೇನೆ. 2 ಎಕ್ಸ್ಪೀರಿಯೆನ್ಸ್ ಉಂಟು. ಅದೇ ಫುಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹಾಫ್. ಜಾಬ್ ಬಾಂಬೆಯಲ್ಲಿ 6 ವರ್ಷ ಜಾಬ್ ಮಾಡಿದೆ. ಆಗ ನನಗೆ ಊರಲ್ಲೇ ಜಾಬ್ ಮಾಡಲಿಕ್ಕಿತ್ತು ಡಿಗ್ರಿ ಆದ ಮೇಲೆ. ನಮ್ಮ ಟೈಮ್ನಲ್ಲಿ ಡಿಗ್ರಿ ಮಾಡಿದ್ದು ದೊಡ್ಡದು. ಆಗ 3 ಡಿಗ್ರಿ 5, ಒಂದು BA, BCom, BSc, ಮತ್ತು ಅಶೋಕ್ ಶೆಟ್ಟರಾಗಿ ಇಂಜಿನಿಯರಿಂಗ್, ಡಾಕ್ಟ್ರು. ಈಗೆಲ್ಲ ತುಂಬ ಉಂಟು, BScಯಲ್ಲಿ ತುಂಬ ಉಂಟು, BComನಲ್ಲಿ BA ಎಲ್ಲ ಉಂಟು ಆಗಿರೋ. ನಾವಾಗ ಡಿಗ್ರಿ ಮಾಡಿದರೆ ನಮ್ಮ ತಾಯಿಗೆ ಭಾರಿ ಖುಷಿ, ನನ್ನ ಮಗ ಡಿಗ್ರಿ ಮಾಡಿದ ಅಂತ. ನಾನು ಬಿಸ್ನೆಸ್ ಮಾಡಿದಂಗೆ ಬೈದು, ನಿಮಗೆ ಕಲಿಸಬೇಕು, ಕೆಲಸ ಮಾಡಲಿಕ್ಕೆ ಬಗ್ಗೋದಿಲ್ಲ. ನನಗೆ ಆಗಲೂ ನನ್ನದೊಂದು ಟಾರ್ಗೆಟ್ ಇತ್ತು. ಅಂದರೆ ನಾನು ಹೇಳೋ ಪ್ರಶ್ನೆ ಏನು, ಗೋಲ್ ಬೇಕು ಲೈಫ್ನಲ್ಲಿ. ಈಗ ನೀವು ಬರೀ ಹೆಂಗೆ 30 ವರ್ಷ ಪ್ರಾಯ ತನಕ ನೀವೊಂದು ಗೋಲ್ ಇಡಬೇಕು, ನಾನು ಲೈಫ್ನಲ್ಲಿ ಏನಾಗಬೇಕು. ಈಗ ನೀವೆಲ್ಲ ಮೆಚೂರ್ಡ್ ಗ್ರ್ಯಾಜುಯೇಷನ್ ಅವರ ಫೈನಲಿ. ನನಗೂ ಆಗೋಯಿತ್ತು ಮನಸ್ಸಿನ ಬಿಸ್ನೆಸ್ ಒಂದು ಮಾಡಲೇಬೇಕು ಅಂತ. ಬಾಂಬೆ ಹೋದೆ, ನನಗೆ ಜಾಬ್ ಸಿಕ್ಕಿತ್ತು. 5-6 ವರ್ಷ ನಾನು ಜಾಬ್ ಮಾಡಿದೆ. ಆಗಲೂ ನನ್ನ ಮನಸ್ಸಿನ ನಾನು ಸೈಡ್ ಬಿಸ್ನೆಸ್ಸು ಮಾಡಿದ್ದೆ. ಈಗ ಹೆಚ್ಚು ಮಾತಾಡೋದಿಲ್ಲ, ಟೈಮು ಲೇಟಾಗಿದೆ. ನನ್ನದು ಒಂದು ಕಂಪನಿ ಡೈರೆಕ್ಟರ್ ಇದ್ದರು, ಡಾಕ್ಟರ್ ಓಕ್ ಅಂತ. ನಾನು ಈಗಲೂ ಅವರಿಗೆ ನೆನಪಿಸ್ತೀನಿ. ಅವ್ರು ಹಿಂಗೆ ಹೇಳಿದ್ರು, ನೀನು ಹೆಗಡೆ ಅಂದರೆ ಶೆಟ್ಟಿಯಾಗಿ ಹೇಳಿದರು. ಹೌದು, ನೀನು ಶೆಟ್ಟಿಯಾಗಿ ಇಲ್ಲಿ ಯಾಕೆ ಕೆಲಸ ಮಾಡಿ, ಶೆಟ್ಟಿಯವ್ರು ಹೋಟೆಲ್ ಮಾಡಬೇಕು ಅಂತ ಹೇಳಿದರು. ಒಂದು ಸಣ್ಣ ಕೆಲಸ ಸ್ಟಾರ್ಟ್ ಮಾಡಿ. ಆಗ ನಾನು ಎಷ್ಟು 23 ಇಯರ್ಸ್ ಐ ವಾಸ್. ನಾನು ಆಗ ಹೇಳಿದೆ, ಮತ್ತೊಬ್ಬರು ಡಾಕ್ಟರ್ CN ರಘು ಅಂತ ನಂದು ಬಾಸ್ ಅವರು, ಆ್ಯಕ್ಚುಲಿ ಬೆಂಗಳೂರು. ಅವ್ರು ಹೇಳಿದ್ರು, ನಿನಗೆ ಬಿಸ್ನೆಸ್ ಹಾಗೆ ಮಾಡಿ ನೀವು ಕೆಲಸ ಮಾಡಿ. ಫಸ್ಟ್ ಇಯರ್ ನನಗೆ ಹಂಗೆ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ, ಹಿಂದಿ ಮರಾಠಿ ಅಂತ ಬರೋದಿಲ್ಲ, ಈಗ ಸಹ ಬರೋದಿಲ್ಲ, ಹಿಂದಿ ಸಹ ಬರೋದಿಲ್ಲ. ಅವರಲ್ಲಿ ಮಾರ್ಕೆಟಿಂಗ್ ಹೋಗು, ಸೇಲ್ಸ್ಗೆ ಹೋಗು, ಅಲ್ಲಿ ನಿಮಗೆ ತುಂಬ ಜನದ್ದು ಕಾಂಟ್ಯಾಕ್ಟ್ ಆಗ್ತದೆ, ನಿಮಗೆ ಎಕ್ಸ್ಪೋಸ್ ಆಗ್ತೀನಿ. ಮತ್ತು ನಾನು ಸೇಲ್ಸ್ಗೆ ಹೋದೆ. ಅವರೇ ಇನ್ಫ್ಲುಯೆನ್ಸ್ ಮಾಡಿ ಬೇರೆ ಕಂಪನಿ ಸರ್ವಿಸಂಗೆ, ಒಳ್ಳೆ ಕಂಪನಿ ಬಿಟ್ಟು ನಾನು ಬೇರೆ ಕಂಪನಿಗೆ ಹೋದೆ. ಸಣ್ಣ ಕಂಪನಿ. ಯಾವಾಗಲೂ ಬಿಸ್ನೆಸ್ ಮಾಡೋದು ಎಕ್ಸ್ಪೀರಿಯನ್ಸ್ ಬೇಕು, ಸಣ್ಣ ಕಂಪನಿ ಜಾಯ್ನ್ ಆಗಬೇಕು. ಇದು ನಂದು ಎಕ್ಸ್ಪೀರಿಯನ್ಸ್. ನಿಮಗೆ ಬೇಕಾದ್ರೆ ಕಿಸೆಲಿಟಿ ಇಟ್ಟು ಬಿಟ್ಟುಬಿಡಿ. ಯಾಕೆ ದೊಡ್ಡ ಕಂಪನಿ ಹೋದರೆ ನಿಮಗೆ ಜಾಬ್ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಯಾಕಂದರೆ ಅದು ದೊಡ್ಡ ಒಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಆದರೆ ಈ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. ಯಾಕೆಂದರೆ ನಂದು ಹೋಟೆಲ್ ಉಂಟಲ್ಲ ಇಂಡಸ್ಟ್ರಿಯಲ್ ಏರಿಯಲ್ಲಿ, ಪೂನೆ ಈಸ್ ದ ಹಬ್ ಇಂಡಸ್ಟ್ರಿಯಲ್. ನಮ್ಮ ಸೆಂಟ್ ಮೇರಿಸ್ ಕಾಲೇಜಿನವಷ್ಟು ಟೂರಿಗೆ ಬಂದು ನಾನು ಅವರಿಗೆ 2-3 ಕಂಪನಿಯಲ್ಲಿ ವಿಸಿಟ್ ಮಾಡಿಸಿದ್ದೇನೆ. ಅಲ್ಲಿ ನಿಮಗೆ ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರೀಸ್ ಅವರೆಲ್ಲ ಸ್ಮಾಲ್ ಎಲ್ಲ ಕಂಪನಿ ಇರ್ತಾರೆ, ವೆಂಡರ್ಸ್. ಅಲ್ಲಿ ನೀವು ಒಂದು 2-3 ವರ್ಷ ಕೆಲಸ ಮಾಡಿದರೆ ನಿಮಗೆ ಆಟೋಮೊಬೈಲ್ಗೆ ಪಾರ್ಟ್ಸ್ ಎಲ್ಲ ಸಪ್ಲೈ ಮಾಡಿ ಅಂಥ ಸ್ಮಾಲ್ ಟೆಕ್ನಿಕಲ್ ಯಾರಿಗೆ ಇಂಟ್ರೆಸ್ಟ್ ಅದೆಲ್ಲ ಚಾನ್ಸ್ ಸಿಗ್ತದೆ. ದೊಡ್ಡ ಕಂಪನಿಗೆ ಹೋದರೆ ಏನಾಗ್ತದೆ, ಪರ್ಟಿಕ್ಯುಲರ್ ನೀವು ಒಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ, ನೀವು ಅದರಲ್ಲಿ ಹೋಗ್ತೀವಿ, ಜಾಬ್ನಲ್ಲಿ ಹೋಗೋರಿಗೆ ಆಗ್ತದೆ. ಬಿಸ್ನೆಸ್ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಬೇಕಾದರೆ ನೀವು ಒಂದು 2-3 ವರ್ಷ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೆಕ್ಕೊಂಡು ಮಾಡಬೇಕು. ನಿಮಗೆ ಇಷ್ಟು 2 ದಿನಗಳಲ್ಲಿ ಬೇಕಾದಷ್ಟು ರಿಸೋರ್ಸ್ ಪರ್ಸನ್ಗಳು ನಿಮಗೆ ವಿಷಯವನ್ನೆಲ್ಲ ತಿಳಿಸಿದ್ದಾರೆ. ಹಾಗಾಗಿ ಉದ್ಯಮಿ ಹಾಗೂ ಉದ್ಯೋಗ ಕೊಡು ಅಂತ ಹೇಳೋದಕ್ಕೆ ಅರ್ಥವೂ ಇದೆ. ನೀವು ಅದರಲ್ಲಿ ಎಲ್ಲರೂ ಅದನ್ನೇ ಮಾಡಲಿಕ್ಕಾಗ್ತದೆ ಅಂತ ನಾನು ಎಣಿಸೋದಿಲ್ಲ. ಆದರೆ ಇಲ್ಲಿದ್ದವರಲ್ಲಿ 50% ಆದರೂ ಉದ್ಯಮಿಗಳಾಗಿ ಉದ್ಯೋಗವನ್ನು ಕೊಡಿ, ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಪಡೆಯಿರಿ. ಅದೇ ರೀತಿ ಮುಂದಿನ ನಿಮ್ಮ ಜೀವನ ಸುಗಮವಾಗಲಿ ಎಂದು ಹಾರೈಸ್ತಾ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ.
All trust members, please come forward to join the event. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವವರಿಗೂ ಹಾಗೆ ವೇದಿಕೆ ಮುಂಭಾಗದಲ್ಲಿರುವವರು ಎಲ್ಲರಿಗೂ ನಮ್ಮ ವಂದನೆಗಳು ಹಾಗೂ ಅಭಿನಂದನೆಗಳು. ನಮ್ಮ ಇವತ್ತಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗಿಸಿ ನಮ್ಮ ಕಾರ್ಯಕ್ರಮವನ್ನು ಉಜ್ವಲಗೊಳಿಸಿದೆ ಅಂತ ನವೀನ್ ಶೆಟ್ಟಿ ಹಾಗೂ ಅವರ ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅವರ ಸಲಹೆ ಸೂಚನೆಗಳನ್ನು ಮತ್ತು ಅವರ ಪರಿಶ್ರಮವನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಅದನ್ನು ನೀವು ಅನುಸರಿಸಿದರೆ ನೀವು ಅವರಂತೆ ಅಲ್ಲದಿದ್ದರೂ ಅವರ ಸ್ವಲ್ಪ ಮಟ್ಟಿಗೆ ಆದರೂ ನಿಮ್ಮ ಆ ಲೆವೆಲಿಗೆ ಹೋಗ್ಬೋದು ಅಂತೇಳಿ ನಾವು ಆಶಿಸುತ್ತಾ ಎಲ್ಲರಿಗೂ ಅವರ ಅನುಭವವನ್ನು ಹೇಳಿದರೆ ಅವರು ಪರಿಶ್ರಮ ಮತ್ತು ಸತ್ಯ ನಿಷ್ಠೆ ಇದ್ದರೆ ಯಾರು ಉದ್ಧಾರ ಆಗ್ಬೋದು, ಅದನ್ನು ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬಹುದು ಅಂತ ಹೇಳುತ್ತಾ ಅವರಿಗೆ ಇನ್ನೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮಿಸ್ಟರ್ ಚಿನ್ಮಯ್, ಸಾರಿ, ಈ ಕಾರ್ಯಕ್ರಮದ ರೂವಾರಿ ನಮ್ಮ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಕ್ಷಮಿಸಬೇಕು, ನಾವು ಅಧ್ಯಕ್ಷರಿಗೆ ಲಾಸ್ಟಿಗೆ ಧನ್ಯವಾದ ಕೊಡು ಅಂತ ಹೇಳಿದ್ರು, ಅದು ಮತ್ತೆ ಎಲ್ಲ ಒಳಗೆ ಮಾರ್ತೋಯ್ತು, ತಪ್ಪಾಗಿದೆ, ಕ್ಷಮಿಸಿ. So Nitin Shetty is receiving the memento. ಅದು ಬರ್ಬೋದು ವೆನ್ ಯು ಆರ್ ಅನ್ ಆಂಟ್ರಪ್ರಿನರ್, ಅಥವಾ ಏನಾದರೂ ಹೊಸ ಚಾಲೆಂಜ್ ತಗೊಳ್ಳುವಾಗ, ಹೊಸ ಜನರನ್ನು ಮೀಟ್ ಮಾಡುವಾಗ ಅಲ್ವಾ, ನಿಮ್ಮ ಫ್ರೆಂಡ್ಸ್ ಜೊತೆನೇ ಆಗಿರಲಿ, ಯಾರು ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅವರು ಯಾವತ್ತೂ ಸ್ವಲ್ಪ ಎಲ್ರಿಗೂ ಇಷ್ಟ ಅಂತ ಇರ್ತಾರೆ ಅಲ್ವಾ. ಯಾರು ಸುಮ್ಮನೆ ಕೂತ್ಕೊಳ್ತಾರೆ, ಕಮ್ಯುನಿಕೇಟ್ ಮಾಡಲ್ಲ, ಸ್ವಲ್ಪ ಹೆದರಿಕೆ ಆಗ್ತದೆ ಅವ್ರ ಹತ್ರ ಮಾತಾಡಲಿಕ್ಕೆ, ಅವ್ರ ಬಳಿ ಹೋಗಲಿಕ್ಕೆ. ಏನಪ್ಪ ಇವಳೇನು ಅಥವಾ ಇವನೇನಪ್ಪ ಎಣಿಸ್ಕೊಳ್ತಾನೆ, ನಾನೇನಾದರೂ ಮಾತಾಡಿದರೆ, ನಾನೇನಾದರೂ ತಪ್ಪು ಮಾತಾಡಿದ್ನಾ, ನಾನು ಮಾತಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಯಿತಾ, ಇಂಥದ್ದೆಲ್ಲ ನಮಗೊಂದು ಮನಸ್ಸಲ್ಲಿ ಬರ್ತದೆ. ಸೊ ಸೈಕಾಲಜಿಕಲ್ ಆ್ಯಸ್ ವೆಲ್ ಆ್ಯಸ್ ನಮ್ಮ ಬಾಡಿ ಲ್ಯಾಂಗ್ವೇಜ್. ಮತ್ತೊಂದು ಕಮ್ಯುನಿಕೇಷನ್ ಅಂತ ಹೇಳಿದರೆ ಏನು ನೋಡಿ, ಯಾರಾದರೂ ಹೇಳಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಅಂದರೆ ನಿಮ್ಮಲ್ಲಿ ಏನರ್ಥ, ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಲ್ಲಿ? ವೆರಿ ಗುಡ್ ವೇ ಆಫ್ ಇಂಟರ್ಯಾಕ್ಟಿಂಗ್. ಮತ್ತೇನು, ಕನ್ವೇಯಿಂಗ್ ಅ ಮೆಸೇಜ್, ಎಸ್. ಮತ್ತು ಬೇರೆ ಲ್ಯಾಂಗ್ವೇಜ್, ಮತ್ತೇನು, ಆ್ಯಟಿಟ್ಯೂಡ್ ಅಲ್ವಾ, ನಾವು ತೋರಿಸುವ ಏನು ಹೇಳ್ತಾರೆ ಒಂದು ಟೈಪ್ ಆಫ್ ನಮ್ಮ ಐಸಲ್ಲೇ ಹೇಳ್ತದೆ ಅಲ್ವಾ, ಅದು ನಮ್ಮ ಆ್ಯಟಿಟ್ಯೂಡ್ ಅಂತೇವೆ ನಾವು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಒಬ್ಬರ ಹತ್ರ ಅವರನ್ನು ನೋಡುವ ರೀತಿ ಇರ್ಬೋದು, ಒಬ್ಬರನ್ನು ಅಲ್ವಾ, ಸಿಟ್ಟಲ್ಲಿರ್ಬೋದು, ಸಂತೋಷದಲ್ಲಿ ನಾವು ಅವರನ್ನು ನೋಡ್ತಾ ಇರ್ಬೋದು. ನಮ್ಮ ವಿಲ್ ಬಿ ಲರ್ನಿಂಗ್, ಆ್ಯಂಡ್ ದ ಲರ್ನರ್ ಇಸ್ ಒನ್ ಹೂ ವಿಲ್ ಅಚೀವ್ ಎವ್ರಿಥಿಂಗ್ ಇನ್ ಲೈಫ್, ವಾಟ್ ಎವರ್ he or she wants. Okay. With this, what we'll do is, we'll do a small activity where each one of you will be involved physically, mentally. Okay. So I don't know whether you are holding gadgets with you in your hand or anything. I request all of you to get rid of all those gadgets, if any. Since I thought all of you must experience this instead of few participating and few watching, we will do this exercise in pair. 3 members can participate. Participate. Okay, 3 can be. Okay. He'll be taking up a session today about digital marketing, how we can use Canva software in digital marketing. So, please give a big round of applause for Mr. Preetham Mediga and welcome him for this program. I'm not joking. I stay in a village, so I'm saying. So there is a vendor, like a small shopkeeper. So I purchased something, then I gave a note. He didn't have a change. So he asked me, you pay me through phone pay. So even the villagers are using internet more and more, digital technology more and more. And in the pandemic, like before the pandemic, digital marketing was just one of the
combo, one of the part of the huge marketing strategy which they had. But during the pandemic, digital marketing was the only way to connect with the audience, right? Even newspaper circulation irlilla, magazines were not there. Even televisions also, this serials and all, they had to rerun, and then they had to dub from other languages, right? I mean, how many of you watch Kannada serials? But if I have to reach audience in Bangalore, again I have to pay more separately. But in digital marketing, just boost it, like, go to Facebook, you see sponsored ads, right? It will cost less than 10% of what you pay for newspapers or television, even less than 10%. And it can reach anywhere in India. You can select which region you have to target. So investment is very, very less. And in digital marketing, okay, maybe you're under pressure that, there are a lot of people asking, have you written something, some beautiful quote? No. Devi Prasad? Oh, you have created a GIF. Oh, this is very beautiful and very proactive. I just spoke about the image-based post, but Tanuja went ahead and she created a GIF. So this is very, very proactive. Excellent, ma'am. So it's okay to not be okay. Wow. Okay, so there's a name. You can include your name also. I mean, look at the template. It's okay not to be okay. And look at the words playing. See, this looks like a video, right? I mean, although it's text. Few years back, if you had to create a video, you had to approach a graphic designer or maybe a video editor. They would have charged how much? I mean, in thousands. At least I can't say how much, but they would have charged more. But this is a free app. All you wanted was a internet and Gmail account and access to Canva. You created it in very, very few minutes. I mean, have you used Canva before? Let's imagine that, there is a poster like this where there is no scope to insert the author's name. Yeah, maybe like this one. Or the template which Bonita had used. Now, how do you insert the author's name? I mean, this is a template which is already given, and we have to somehow insert the name. So what we can do is, see, one thing is you can play, you can change the alignment, you can move here and there. It also tells whether it's aligned, whether it's symmetrical or not. I just moved it. Now I have space here where I can insert his name. So see, okay. So the video is 17 seconds, which you can reduce it. If you explore the app, right, you can reduce it, but that's very nice. So here, Ankita, you can, yeah, this is for you, goodie, okay. So one final skill-based subject, okay. So there are other subjects where, it's based on theory. You learn a lot of theory and then you go to the industry and apply it. So unlike that, digital marketing is a very new subject where it was brought to the classrooms from the... For giving a lot of information about Canva software. And I hope I have already told you in a training session to create your resume. So just in addition to that, there are ready-made templates for resume in Canva. You can just download the template and fill your information in that. So that's more useful for you. A warm welcome to Mr. Vaman Naik for this program. ಸರ್ಕಾರಿ ಫೆಸಿಲಿಟಿ ಅಂದರೆ ಏನಾದರೂ ಸೌಲಭ್ಯಗಳು ಇದ್ರೇ ಮಾತ್ರ ನಮಗೊಂದು ಸಪೋರ್ಟಿಂಗ್ ಆಗಿ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಬರ್ತದೆ. ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಉದ್ಯಮಶೀಲತೆ ಅಂದರೆ ಏನು, ಅದನ್ನು ಯಾವ ರೀತಿ ನಮ್ಮ ಒಂದು ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈಗ ನಿನ್ನೆ ಮತ್ತು ಇವತ್ತು ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಹಾಗೆ ಒಂದು ಅಪ್ಲಿಕೇಶನ್ಸನ್ನು ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಸೀವ್ ಮಾಡ್ತೀವಿ. ಇದು ನೀವು ನಿಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಬರಬೇಕಾಗಿ ಏನಿಲ್ಲ. ಇದು ಪ್ರತಿ ವರ್ಷ ಇರುವಂಥ ಸ್ಕೀಮು, PMEGP ಸ್ಕೀಮು. ಪ್ರತಿ ವರ್ಷ ಅದು ಕಂಟಿನ್ಯೂಸ್ ಸ್ಕೀಮ್. ಅದು ಈಗ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಯಾವುದಾದ್ರೂ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ನಾನು ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಸ್ಕೀಮಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಆನ್ಲೈನ್ ಸ್ಕೀಮ್ ಇದು. ಈ ಆನ್ಲೈನ್ ಸ್ಕೀಮಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇದೆ, ಹೆಚ್ಚೇನಿಲ್ಲ, ಅದನ್ನು ಹೇಳ್ತೀನಿ ನಾನು ಯಾವುದಂತೇಳಿ. ಫೋಟೋ, ಆಧಾರ್ ಕಾರ್ಡ್, ವಿದ್ಯಾರ್ಹತೆ ಪ್ರಮಾಣ ಪತ್ರ, ಯೋಜನಾ ವರದಿ ಮತ್ತು ಜಾತಿ ಹಿಂದುಳಿದ ವರ್ಗಕ್ಕೆ ಸೇರಿದರೆ ಜಾತಿ ಸರ್ಟಿಫಿಕೇಟ್.
ಮತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಗ್ರಾಮ ಪಂಚಾಯತ್ನೊಂದು ಗ್ರಾಮೀಣ ಸರ್ಟಿಫಿಕೇಟ್ ಒಂದು ತೊಗೊಂಡು ಇಷ್ಟು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಆ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದರೆ ನಿಮಗೆ ಅಲ್ಲಿ ಆ ಅಪ್ಲಿಕೇಶನ್ ನಮಗೆ ಸಬ್ಮಿಟ್ ಮಾಡೋದಕ್ಕೆ ನಮಗೆ ಬರ್ತದೆ. ನಮಗೆ ಅಪ್ಲಿಕೇಶನ್ ರಿಸೀವ್ ಆಗಿ ನಾವು 1 ತಿಂಗಳೊಳಗೆ ನಿಮಗೆ ಇಂಟ್ರ್ಯೂ ಕರಿತೇವೆ ಒಂದು ಸಲ ಆಫೀಸಲ್ಲಿ, ನಮ್ಮ ಆಫೀಸಲ್ಲೇ ಬರ್ತದೆ. ಇಂಟ್ರ್ಯೂ ಕರೆದ ನಂತರ ನಾವು ಆನ್ಲೈನಲ್ಲೇ ಅಪ್ಲಿಕೇಶನ್ ಬ್ಯಾಂಕಿಗೆ ಫಾರ್ವರ್ಡ್ ಮಾಡ್ತೇವೆ. ಬ್ಯಾಂಕಲ್ಲಿ ಮತ್ತೆ ಅದನ್ನು ನಿಮ್ಮದು ಕೊಟೇಷನ್ಸ್ ಅಥವಾ ಇತರ ಏನಾದರೂ ಡಾಕ್ಯುಮೆಂಟ್ ಬೇಕಂತಾದರೆ ಅಥವಾ ನಿಮ್ಮ ಸಿಬಿಲ್ ರೇಟ್ ಅಲ್ಲಿ ನೋಡ್ತಾರೆ. ಸಿಬಿಲ್ ಅಂದರೆ ನೀವು ಈ ಹಿಂದೆ ಏನಾದರೂ ಲೋನ್ ತೊಗೊಂಡೋಗಿದ್ದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಲೋನ್ ತೊಗೊಂಡೋದಿದ್ದರೆ ಕಟ್ಟಬಾಕಿ ಆಗಿದ್ದರೆ ಅವಾಗ ಅಲ್ಲಿ ಸ್ಕ್ರೀನಿಂಗ್ ಆಗ್ತದೆ. ಆ ಒಂದು ಉಳಿದ ಡಾಕ್ಯುಮೆಂಟನ್ನು ಬ್ಯಾಂಕಲ್ಲಿ ತೊಗೊಂಡು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಆನ್ಲೈನಲ್ಲೇ ಸ್ಯಾಂಕ್ಷನ್ ಕೊಡ್ತಾರೆ. ಸ್ಯಾಂಕ್ಷನ್ ಕೊಟ್ಟ ನಂತರ ಅದಕ್ಕೊಂದು ತರಬೇತಿ ಇದೆ, 10 days ತರಬೇತಿ ಇದೆ ಆ ಒಂದು ಸ್ಪೆಸಿಫಿಕ್ ಚಟುವಟಿಕೆಯಲ್ಲಿ. ಆ ತರಬೇತಿ ಆನ್ಲೈನ್ ತರಬೇತಿ ಇದೆ. ನೀವು ನಿಮ್ಮ ಒಂದು ಸಿಸ್ಟಮಲ್ಲೇ ಅದನ್ನು ತರಬೇತಿಯನ್ನು ತೊಗೊಳ್ಬೋದು. ಇಲ್ಲ ನಿಮ್ಮ ಮ್ಯಾನ್ಯಲ್ ಆಗಿ ಬಂದು ಮಾಡಬೇಕಂದ್ರೆ ನಾವು ಬೇರೆ ಬೇರೆ ಸಂಸ್ಥೆಗಳಿದೆ. ರೂಟ್ ಶೆಡ್ ಸಂಸ್ಥೆ ಇದೆ ಬ್ರಹ್ಮಾವರದಲ್ಲಿ, ಅಥವಾ ನಮ್ಮ ಸಿಂಡಾರ್ ಸಿಟಿ ಅಂತೇಳಿ ಮಣಿಪಾಲ ಮೊದಲನೇ ಸಿಂಡಿಕೇಟ್ ಬ್ಯಾಂಕ್, ಈಗ ಕೆನರಾ ಬ್ಯಾಂಕ್ ಇದೆ, ಅಲ್ಲಿ ಕೂಡ ತರಬೇತಿ ಇನ್ಸ್ಟಿಟ್ಯೂಟ್ ಇದೆ. ಈ ತರಬೇತಿ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾವು ಅದನ್ನು 10 days ಸ್ಪೆಸಿಫಿಕ್ಕಾಗಿ ನೀವು ಸಾಲ ತಗೊಂಡು ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಯುಟಿಲೈಸ್ ಮಾಡಿಕೊಂಡು ಮುಂದುವರಿಸಬೇಕು, ಅಲ್ಲಿ ಎಲ್ಲ ಕೊಡ್ತಾರೆ. ನಿಮ್ಮ ಮಾರ್ಕೆಟಿಂಗ್ ಬಗ್ಗೆ ಅಥವಾ ರಾ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿ ಸಿಗ್ತದೆ ಏನೋ ಬಗ್ಗೆ ಮಾಹಿತಿ ವಿವರವಾಗಿ ಒಂದು 10 days ತರಬೇತಿ ಕೊಡ್ತಾರೆ. ಯಾಕಂದರೆ ಯಾವುದೇ ಸಾಲ ತಗೊಂಡ್ರೆ ಅದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟಿಗೆ ಕೊಡೋದಿಲ್ಲ. ಅದಕ್ಕೆ ಒಂದು 10 days ಪ್ರೀ ಪ್ಲ್ಯಾನ್ ಆಗಿ ತರಬೇತಿ ಕೊಡ್ತಾರೆ. ಈ ತರಬೇತಿ ಎಲ್ಲ ತೊಗೊಂಡು ನೀವು ಅದನ್ನು ಡೈರೆಕ್ಟ್ ರಿಲೀಸ್ ಕೊಡ್ತಾರೆ. ನಿಮ್ಮ ಸಬ್ಸಿಡಿ ಪೋರ್ಷನ್ನಷ್ಟು ಸಾಲ ಬಿಡುಗಡೆ ಆದ ಕೂಡಲೇ ನಿಮಗೆ ನಿಮ್ಮ ಸಬ್ಸಿಡಿ ನಿಮ್ಮ ಅಕೌಂಟಿಗೆ ಅಡ್ಜಸ್ಟ್ ಆಗ್ತದೆ. ಉದಾಹರಣೆಗೆ ನಾನೊಂದು 10 ಲಕ್ಷದ ಪ್ರಾಜೆಕ್ಟ್ ಮಾಡ್ತೇನೆ, ಬೇಕರಿ ಪ್ರಾಡಕ್ಟ್ಸ್ ಮಾಡ್ತೇನೆ ಅಂತಾದರೆ, ಇದರಲ್ಲಿ 10 ಲಕ್ಷದ ಪ್ರಾಜೆಕ್ಟಲ್ಲಿ ಏನಿದೆ ಅಂದರೆ ಪ್ರಪೋರ್ಷನೇಟ್ ಹೇಗಿದೆ ಅಂದರೆ 10 ಲಕ್ಷದಲ್ಲಿ 35% ಸಬ್ಸಿಡಿ ಇದೆ, ಗೌರ್ಮೆಂಟ್ ಸಬ್ಸಿಡಿ ಇದೆ, 5% ಓನ್ ಕಾಂಟ್ರಿಬ್ಯೂಷನ್ ಇದೆ. 35 + 5 40% ಹೋಯಿತು. ನೆಟ್ 60% ಬ್ಯಾಂಕ್ ಲೋನ್ ಆಗ್ತದೆ, ಬ್ಯಾಂಕ್ ಲೋನ್ ಇರ್ತದೆ. ಒಟ್ಟು 10 ಲಕ್ಷ ಲೋನ್, 10 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಒಂದು ಮಾಡಿದರೆ 10 ಲಕ್ಷದ 6 ಲಕ್ಷ ಲೋನ್ ಇರ್ತದೆ, 3.5 ಲಕ್ಷ ಸಬ್ಸಿಡಿ ಬರ್ತದೆ, 50,000 ಪಾರ್ಟಿ ಕಾಂಟ್ರಿಬ್ಯೂಷನ್ ಇರ್ತದೆ. ಈ ರೀತಿ ಪ್ರೊಪೋರ್ಷನೇಟ್ ಆಗಿ ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಮೀಟ್ ಮಾಡಲಿಕ್ಕೆ ಇದು ಮಾಡ್ತೇವೆ. ಇದು ನೀವು ಫಸ್ಟ್ ಯಾವ ರೀತಿ ಮಾಡ್ತೀರಿ ಅಂದರೆ, ಈ ಎಲ್ಲ ಡಾಕ್ಯುಮೆಂಟನ್ನು, ಅದಕ್ಕೊಂದು ಯೋಜನಾ ವರದಿ ಅಂತ ಹೇಳಿದೆ ನಾನು, ಇಷ್ಟು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ನಂತರ ಇಂಟ್ರ್ಯೂ ಮಾಡಿ ಬ್ಯಾಂಕಿಗೆ ಕಳಿಸ್ತೇವೆ. ಬ್ಯಾಂಕಲ್ಲಿ ಅವರು ಸ್ಕ್ರೂಟಿನಿ ಮಾಡಿ ಸ್ಯಾಂಕ್ಷನ್ ಆರ್ಡರ್ ಕೊಡ್ತಾರೆ. ಸ್ಯಾಂಕ್ಷನ್ ಆರ್ಡರ್ ಕೊಟ್ಟ ಕೂಡಲೇ ನಿಮ್ಮ 5% ನೀವು ಕಾಂಟ್ರಿಬ್ಯೂಷನ್ ಅಲ್ಲಿ ಬ್ಯಾಂಕ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಬೇಕು. ಈಗ 10 ಲಕ್ಷ ಪ್ರಾಜೆಕ್ಟ್ ಆದರೆ ನಿಮ್ಮದು 50,000ವನ್ನು ಸ್ಯಾಂಕ್ಷನ್ ಆದ ಕೂಡಲೇ ಬ್ಯಾಂಕಲ್ಲಿ ಅಕೌಂಟಿಗೆ ಅಡ್ಜಸ್ಟ್ ಕಟ್ಟಬೇಕು. ಆನಂತರ 9.5 ಲಕ್ಷ ನಿಮಗೆ ಲೋನ್ ಅಲ್ಲಿ ಸ್ಯಾಂಕ್ಷನ್ ಆಗ್ತದೆ. ಫಸ್ಟಿಗೆ 9.5 ಪ್ಲಸ್ ನಿಮ್ಮದು 50,000, ಒಟ್ಟು 10 ಲಕ್ಷ ನಿಮಗೆ ರೆಡಿ ಇದೆ. ನಿಮ್ಮ ಪ್ರಾಜೆಕ್ಟ್ ಕೂಡ 10 ಲಕ್ಷದ ಪ್ರಾಜೆಕ್ಟ್. ಅವರು ಯಾವ್ಯಾವುದಿದೆ, ಫಸ್ಟ್ ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗಿಗೆ ಫಸ್ಟ್ ರಿಲೀಸ್ ಮಾಡ್ತಾರೆ. ನಂತರ ಮೆಷಿನರಿ ಮೇಲೆ ಎಷ್ಟು ನಿಮ್ಮ ಕೊಟೇಷನ್ಸ್ ಇದೆ, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಯಾವ ರೀತಿ ಇದೆ ಆ ಮೆಷಿನರಿಗೆ ರಿಲೀಸ್ ಮಾಡ್ತಾರೆ. ನಂತರ ವರ್ಕಿಂಗ್ ಕ್ಯಾಪಿಟಲ್. ಈ ರೀತಿಯಾಗಿ 10 ಲಕ್ಷನೂ ಪೂರ್ತಿ ರಿಲೀಸ್ ಆಗ್ತದೆ. ಎಷ್ಟು ನಿಮ್ಮ ಸಬ್ಸಿಡಿ ಪೋರ್ಷನ್ ಅಂದರೆ 3.5 ಲಕ್ಷದಷ್ಟು ಲೋನ್ ರಿಲೀಸ್ ಆದ ಕೂಡಲೇ ಸಬ್ಸಿಡಿ ಪೋರ್ಷನ್ ನಿಮ್ಮ ಅಕೌಂಟಿಗೆ ಅಡ್ಜಸ್ಟ್ ಆಗ್ತದೆ. ಅದು ನಮ್ಮ ಇಲಾಖೆಯಿಂದ ಕಳಿಸುವಂಥದ್ದು. ಅದು ಕೂಡ ಆನ್ಲೈನಲ್ಲಿ ಆಗ್ತದೆ. ಅದಕ್ಕೆ ಕೂಡ ಯಾವುದೇ ಮ್ಯಾನ್ಯಲ್ ಅಪ್ಲಿಕೇಶನ್ ಅದೇನಿಲ್ಲ, ಒಂದು ಸಲ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಆಯಿತು. ಇದು PMEGP ಯೋಜನೆಯದ್ದು ಅನುಷ್ಠಾನ ಮಾಡುವಂಥ ಸಿಸ್ಟಮ್.